ಪುಣ್ಯಕ್ಷೇತ್ರವನ್ನಾಗಿ ಮಾಡಬೇಕಿದ್ದರೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಆರಂಭ ಆಗುತ್ತೆ ಹಾಗೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ನೀವು ಯಾರು ನೀವು? ಈಶಾ ಆವಾಸ್ಯ. ಈಶಾ ಅಂದ್ರೆ ದೈವ, ಅದು ಆವಾಸ ಮಾಡುವ ಜಾಗನಪ್ಪ ನೀವು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಣು ರೇಣುಗಳು ಪರಮಾತ್ಮ ವಾಸ ಮಾಡತಕ್ಕಂಥ ಜಾಗ. ನೀವು ದೇವರನ್ನು ನಿಮ್ಮ ದೇಹದ ಒಳಗೆ ಇಟ್ಟುಕೊಂಡು ದೆವ್ವದ ಚೇಷ್ಟೆ ಮಾಡಬಾರದು. ನೀವು ದೇವಸ್ಥಾನ ಅಂದ್ರೆ ಚರದೇಗುಲಗಳು ಅಂತ ಕರೆಯುತ್ತೆ ತತ್ವ. ನಮ್ಮ ಒಂದೊಂದು ದೇಹವು ಒಂದೊಂದು ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಪರಮಾತ್ಮನಿದ್ದಾನೆ. ಆ ಪರಮಾತ್ಮ ಇರತಕ್ಕಂಥ ಆಲಯ ನಿಮ್ಮ ದೇಹವಾಗಿದ್ದಾಗ ಹೇಗೆ ಇಟ್ಕೋಬೇಕು? ನೀವು ಅದನ್ನ ಬಹಳ ಶುದ್ಧವಾಗಿ ಇಟ್ಕೋಬೇಕು, ಮಡಿಮಡಿಯಾಗಿ ಇಟ್ಕೋಬೇಕು. ಕೆಟ್ಟದ್ದನ್ನು ಮಾಡಬಾರದು, ಕೆಟ್ಟದ್ದನ್ನು ಯೋಚನೆ ಮಾಡಬಾರದು. ನೀವು ಹಾಗೆ ಬದುಕಿದರೆ, ಹಾಗೆ ಈ ಕ್ಷೇತ್ರವನ್ನು ತಯಾರು ಮಾಡಿದರೆ ನೀವು ಪುಣ್ಯವಂತರಾಗುತ್ತೀರಿ. ಏತತ್ ಕ್ಷೇತ್ರ ಸಮಾಸೇನ ಸದ್ವಿಕಾರಮುದಾಹೃತಂ. ಇಷ್ಟನ್ನು ನಾನು ಉದಾಹರಣೆಯ ಸಹಿತ ಹೇಳಿದ್ದೇನೆ. ಕೃಷ್ಣ ಹೇಳ. ಇನ್ನ ಜ್ಞಾನಿಯಾಗಿದ್ದಾನೆ ಅವನು ಹೇಗಿರ್ತಾನೆ? ಜ್ಞಾನಂ ಜ್ಞೇಯಂಚ ಕೇಶವ. ಅರ್ಜುನ ಕೇಳಿದ ಪ್ರಶ್ನೆ. ಜ್ಞಾನಿ, ಜ್ಞಾನಿ ಅಂದರೆ ಜ್ಞಾನವನ್ನು ಹೊಂದಿರುವಾಗ. ಜ್ಞಾನಿಯ ಜ್ಞಾನ ಫಲಿಸಿದ್ದರೆ, ಅವನು ಜ್ಞಾನಿಯಾಗಿದ್ದಾನೆ ಅಂತ ಗೊತ್ತಾದರೆ ಈ ಕೆಲವು ಲಕ್ಷಣಗಳಿವೆ. ಅಮಾನಿತ್ವಂ, ಮದಂತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ. ಒಂದು ಪಟ್ಟಿ ಕೊಟ್ಟ ಮತ್ತೆ. ಅಮಾನಿತ್ವಂ, ನನಗೆ ಇಂಥದ್ದೇ ಸ್ಥಾನಮಾನ ಸಿಗಬೇಕು ಅಂತ ಕೇಳೋಕೆ ನೀವು ಯಾರು ಮಂತ್ರಿಗಳಲ್ಲ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋಕೆ. ನೀವು ಕುಳಿತುಕೊಂಡಿರತಕ್ಕಂಥದ್ದು ತತ್ವಶಾಸ್ತ್ರದ ಚಿಂತನೆಗೆ. ನೀವು ಕುಳಿತುಕೊಂಡಿರತಕ್ಕಂಥದ್ದು ಭಗವದ್ಗೀತೆಯ ಪ್ರವಚನಕ್ಕೆ ಪ್ರೇಕ್ಷಕರಾಗಿ. ಅಂದ್ರೆ ಭಗವಂತನ ಮಾತನ್ನು ಕೇಳಲಿಕ್ಕೆ ಕುಳಿತುಕೊಂಡಿದ್ದೀವಿ. ಅದರಲ್ಲಿ ಮೊಟ್ಟ ಮೊದಲು ನೀವು ಕಲಿಬೇಕಾದ್ದೇನಪ್ಪ ಅಂದ್ರೆ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ. ಮೊದಲು ಅಮಾನಿತ್ವ ಅನ್ನುವುದನ್ನು ಕಲಿಯಬೇಕು. ಅಮಾನಿತ್ವ ಅಂದ್ರೆ ಅರ್ಥ ಏನು? ಮಾನ ಇಲ್ಲದೆ ಇರೋದು ಅಂತಲ್ಲ. ಈಗ ಕೃಷ್ಣದೇವರಾಯರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ಮಹಾರಾಜ ಆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ರಾಜಗೋಪುರವನ್ನು ಕೊಟ್ಟವರು. ಎಲ್ಲೆಲ್ಲಿ ರಾಜಗೋಪುರ ಅಂತ ಇದೆಯೋ ಅದೆಲ್ಲ ಕೃಷ್ಣದೇವರಾಯರು ಕೊಟ್ಟ ಗೋಪುರಗಳು. ರಾಜಗೋಪುರ ಅದು ಮಧ್ಯಪ್ರದೇಶ ಇರಲಿ, ಎಲ್ಲೇ ಇರಲಿ, ರಾಜಗೋಪುರ ಅಂತ ಕರೀತಾ ಇದ್ದಾರೆ ಅಂದ್ರೆ ಆ ಕನ್ನಡದ ರಾಜ ಇಡೀ ಭಾರತವನ್ನು ಸುತ್ತಿ ರಾಜಗೋಪುರಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಕೃಷ್ಣದೇವರಾಯರು ಅವರಿಬ್ಬರ ಹೆಂಡತಿಯರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಭೇಟಿಗೆ ಹೋಗ್ತಾರೆ. ನೋಡಿ ಅಲ್ಲಿ ನೋಡಿ, ಮಹಾರಾಜ ಅಲ್ಲ, ಹೇಗಿರ್ಬೇಕು? ತುಂಬ ಸಾಧಾರಣವಾಗಿದ್ದಾರೆ. ತಿರುಪತಿಯ ತಿಮ್ಮಪ್ಪನ ಗರ್ಭಗುಡಿಯ ಹೊರ ಪ್ರಾಕಾರದಲ್ಲಿ ಶ್ರೀಕೃಷ್ಣ ದೇವರಾಯ ಅವರ ಇಬ್ಬರು ಪತ್ನಿಯರ ಪ್ರತಿಮೆಗಳಿವೆ. ಅದನ್ನು ನೋಡಿ ತುಂಬಾ ರಾಜನ ಪೋಷಾಕ ಬರೀ ಒಂದು ಕಿರೀಟ ಹೊಂದಿದೆ, ಅದರಿಂದ ರಾಜ ಅಂತ ಕರೀಬೇಕು ಅಷ್ಟೇ. ಅತ್ಯಂತ ಸರಳವಾಗಿ ನಿಂತಿದ್ದಾರೆ. ತಿರುಪತಿ ತಿಮ್ಮಪ್ಪನ ಗುಂಡ ಹೊಡೆಸ್ತೇವೆ. ಒಂದು ದೊಡ್ಡ ರಹಸ್ಯ ಅಂದ್ರೆ ಏನು? ಸುಮ್ಮನೆ ಗುಂಡು ಹೊಡೆಸ್ಕೊಂಡು ಬರೋದಲ್ಲ. ನಮ್ಮೆಲ್ಲರ ಸೌಂದರ್ಯ ಇರತಕ್ಕಂಥದ್ದು ಕೇಶದಲ್ಲಿ. ಅದಕ್ಕೆ ಇದನ್ನ ಕೇಶ ಸಂಪತ್ತು ಅಂತ ಕರೀತಾರೆ. ಆ ತಲೆ ಕೂದಲೇ ತೆಗೆದುಬಿಟ್ರೆ ವಿಕಾರ. ತಿಮ್ಮಪ್ಪನ ಮುಂದೆ ಹೇಳ್ತೀರಿ, ತಿಮ್ಮಪ್ಪ ನಿನ್ನ ಮುಂದೆ ನಾನು ಯಾವ ಸೌಂದರ್ಯ ಅನಯ್ಯ?
ನಾನು ವಿಕಾರಿಯಾಗುತ್ತೇನೆ, ನಾನು ನನ್ನ ಕೇಶವನ್ನು ವಿಸರ್ಜನೆ ಮಾಡುತ್ತೇನೆ, ನಿನ್ನ ಮುಂದೆ ನಾನೇನೂ ಇಲ್ಲ. ಅಮಾನಿತ್ವಂ. ಬುದ್ಧಿವಂತ, ನಾನು ಚೆನ್ನಾಗಿ ಮಾತಾಡ್ತೀನ, ನೀವು ಚಪ್ಪಳೆ ಹೊಡಿತೀರಾ, ಅದನ್ನ ಸರಸ್ವತಿಗಿಂತ ದೊಡ್ಡವನಲ್ವಲ್ರಿ. ನಾನು ಮೊದಲು ತಿಳಿದುಕೊಳ್ಳಬೇಕಾದ್ದು, ನಾನು ಮಾತನಾಡ್ತಾ ಇರತಕ್ಕಂಥದ್ದು ಆ ಒಂದು ಕೃಪೆ. ಎಲ್ಲಿಯ ತನಕ ಆ ಶಕ್ತಿ ನನ್ನನ್ನು ಮಾತನಾಡಿಸುತ್ತದೆಯೋ ಅಲ್ಲಿ ತನಕ ಮಾತ್ರವೇ ನಾನು ಮಾತಾಡೋಕ್ಕಾಗುವುದು. ಒಂದು ಸಂಗೀತಗಾರ ಸಂಗೀತ ಹೇಳ್ತೀನಿ, ಎಲ್ಲಿ ತನಕ ಹೇಳ್ತಾನಂತ, ಹೇಗೆ ಹೇಳ್ತಾನಂತ. ಆ ಸಂಗೀತಗಾರ, ನೀವು ಹಿಂಸೆ ಜೋಶಿ ಹಾಡೋದನ್ನು ಕೇಳಬೇಕು, ಚುಮ್ಮನ್ ಬಿಡ್ತೀರಿ. ಏನು ಆ ದುರ್ಬಲ ದೇಹದಲ್ಲಿ ಆ ನೃತ್ಯ ಮಾಡಿ ಹೇಗ್ರಿ, ಅದು ಹ್ಯಾಕ್ ಸಾಧ್ಯ? ಬಾಲಮುರಳಿ ಕೃಷ್ಣ ಹಾಡ್ತಾ ಇದ್ದಂತೆ ಹ್ಯಾಕ್ ಸಾಧ್ಯ? ನಗು ಬರುತ್ತೆ. ಎಷ್ಟು ಜನ ಹೆಸರು ಹೇಳ್ತೀರಿ? ಒಂದು 20 ಜನದ ಹೆಸರು ಹೇಳ್ತಾರೆ ಇಡೀ ಭಾರತದಲ್ಲಿ. ಹೇಗೆ ಬಂತು ಅವ್ರಿಗೆ ಆ ಶಕ್ತಿ? ಅದು ಕರುಣೆ. ಅವ್ರು ತಿಳ್ಕೋಬೇಕು. ನೀವು ಬಹಳ ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ, ನೀವು ತುಂಬಾ ಸುಂದರವಾಗಿದ್ದೀರಾ, ನೀವು ಬಹಳ ಚೆನ್ನಾಗಿ ಭರತನಾಟ್ಯ ಮಾಡ್ತಾ ಇದ್ದೀರಾ, ನೀವು ಬಹಳ ಒಳ್ಳೆ ಮಂತ್ರಘೋಷ ಮಾಡ್ತಾ ಇದ್ದೀರಾ, ಉಪನ್ಯಾಸ ಮಾಡ್ತಾ ಇದ್ದೀರಾ. ನೀವು ಏನೇ ಮಾಡಿ ಅದು ನಿಮ್ಮದಲ್ಲ, ನನ್ನದಲ್ಲ, ಅದು ನನಗೆ ಕೊಡಲ್ಪಟ್ಟಿದೆ. ಯಾರೋ ಕೊಟ್ಟಿದಾರಲ್ಲ, ಆ ಕೊಟ್ಟಿರುವುದಕ್ಕೆ ನಾನು ಕೃತಜ್ಞನಾಗಿರಬೇಕಾಗಲಿ. ನನಗೆ ಜಂಬ ಪಡ್ತಾ ಕುತ್ಕೋಬಾರ್ದು. ನೀವು ಎಂದು ಜಂಬ ಪಡುತ್ತೀರೋ ಅಂದು ಬಿದ್ದು ಹೋಗುತ್ತೀರಿ, ಪತಂಗರಾಗುತ್ತೀರಿ. ನಾನು ನನ್ನ ಮಿತಿಯನ್ನು ಬಹಳ ಚೆನ್ನಾಗಿ ತಿಳ್ಕೋಬೇಕ್ರಿ ಪ್ರತಿಯೊಬ್ಬರು. ಈಗ ಈ ಪುಟ್ಟ ಉದಾಹರಣೆ, 14ನೇ ಅಧ್ಯಾಯ ಶುರು ಮಾಡ್ತಿದ್ದಾರೆ. ರವಿ ಮಾರ್ತಾಂಡ ವರ್ಮ ಅಂತ ದೊಡ್ಡ ಈ ಮಿದುಳಿನ ಶಸ್ತ್ರಚಿಕಿತ್ಸೆ ಮಾಡತಕ್ಕವರು. ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಬಹಳ ಚೆನ್ನಾಗಿ ಉಪನ್ಯಾಸ ಕೊಡ್ತಾ ಇದ್ರು. ನಮಗೂ ಆ ವಿಷಯದಲ್ಲಿ ಬಹಳ ಆತ್ಮೀಯತೆ ಇತ್ತು. ಬಹಳ ದೊಡ್ಡ ಹೆಸರು ಬೆಂಗಳೂರು. ಮಾರ್ತಾಂಡ ವರ್ಮ, ರವಿ ಮಾರ್ತಾಂಡ ವರ್ಮ. ದಯವಿಟ್ಟು ನೆನಪಿಟ್ಕೊಳ್ಳಿ, ಎಲ್ಲ ಶಸ್ತ್ರಚಿಕಿತ್ಸೆಗಳಿಗೆ ಮೆದುಳಿಗೆ ಬಹಳ ಕಷ್ಟ, ಬಹಳ ಕ್ಲಿಷ್ಟ. ಅಂದ್ರೆ ಯಾರು ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಾರೋ ಅವರು ಕಷ್ಟವೂ ಹೌದು, ಮಹಾಶ್ರೀಮಂತರು ಹೌದು. ಯಾಕೆಂದ್ರೆ ಅಂಥವ್ರು ಕಡಿಮೆ ಸಂಖ್ಯೆ. ಅದರೊಳಗೆ ಅವರು ಅಗ್ರಗಣ್ಯರಾಗಿದ್ದಾರೆ. ಅವರು ಒಂಥರ ಮಾತಾಡ್ತಾ ಇದ್ದಾಗ ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ಅಷ್ಟಾಂಗ ಯೋಗದ ವಿಷಯ ಮಾತಾಡ್ತಾ ಇದ್ವಿ, ಪ್ರತಿಹಾರ ಇತ್ಯಾದಿ ಪ್ರತ್ಯಾಹಾರದ ಬಗ್ಗೆ ಒಂದು ಉಪನ್ಯಾಸ ಇತ್ತು. ಅದ್ರ ಬಗ್ಗೆ ಮಾತಾಡ್ತಾ ಹೇಳಿ ಅವ್ರು ಮುಂದೆ ಮಾಡೋ ಮಾತುಗಳಿಗೆ ಮುಖ್ಯವಾಗಿ ಮೊದಲಿದ್ದು ದಾಖಲು ಮಾಡಬೇಕು. ಅವರು ನಮ್ಮ ಭಾರತದಲ್ಲಿನ ಅತಿ ಶ್ರೇಷ್ಠ ಮಿದುಳಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಂಥ ಒಬ್ಬ ಬಹುದೊಡ್ಡ ಶಸ್ತ್ರಚಿಕಿತ್ಸಕ ವೈದ್ಯ. ಅವ್ರು ಏನ್ ಹೇಳಿದ್ರು ಅಂದ್ರೆ ಮಾತಾಡ್ತಾ, ನಾನು ಪ್ರತಿ ಶಸ್ತ್ರಚಿಕಿತ್ಸೆ ಮಾಡುವ ಮುನ್ನ ನನ್ನ ಕೈ ನಡುಗುತ್ತೆ. ನಾನು ಶಸ್ತ್ರಚಿಕಿತ್ಸೆಯ ಕೋಣೆಯ ಒಳಗೆ ಹೋಗುವ ಮುನ್ನ ಆ ಈಶ್ವರನ್ ಪ್ರಾರ್ಥನೆ ಮಾಡ್ತೀನಿ, ಮಾಡ್ಸಕೋ ಅಂತ. ನಂದೇನು ಇಲ್ಲ ಸ್ವಾಮಿ, ಹೊಲಿಗೆ ಹಾಕಬೇಕಾದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ನಾನು ಸೋತೆ. ಆಗ ನನ್ನ ಕೈ ನಡುಗಬಾರ್ದಲ್ರಿ. ನನ್ನ ಕೈಯನ್ನು ದೃಢವಾಗಿ ಇಡುವಂತೆ ಯಾವುದೋ ಒಂದು ಶಕ್ತಿ ನಡೆಸಬೇಕಲ್ಲ, ಅದಕ್ಕೆ ನಾನು ನಮಸ್ಕಾರ ಮಾಡಿ ಶಸ್ತ್ರಚಿಕಿತ್ಸೆ ಕೋಣೆ ಒಳಗೆ ಹೋಗ್ತೀನಿ. ಅದು ಅಮಾನಿತ್ವ. ನೀವೆಷ್ಟೇ ದೊಡ್ಡವರಾಗಿರಿ, ಮೃತ್ಯುವನ್ನು ದಾಟಲಿಕ್ಕೆ ಆಗುವುದಿಲ್ಲ ನಿಮಗೆ. ನೀವು ಅಮರ್ತ್ಯರಲ್ಲ. ನಮಗೆ ಬಹಳ ಪುಟ್ಟ ಮಿತಿ ಇದೆ. ಆ ಮಿತಿಯನ್ನು ಅರ್ಥ ಮಾಡಿಕೊಂಡರೆ ನನಗೆ ಅಹಂಕಾರ ಇರಬಾರದು. ಯಾರಿಗಾದ್ರೂ ಸೌಂದರ್ಯ ಇರುತ್ತೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಪ್ಪ, ತುಂಬಾ ಸುಂದರವಾಗಿದ್ದಾಳೆ, ಅವಳಿಗೆ ಏನಾದರೂ ತಲೆ ಹತ್ತಿ ನಾನೇ ಸೌಂದರ್ಯವತಿ ಕೂದಲು ಬೀಳೋಕ್ ಶುರುವಾದ್ರೆ ಸಾಯ್ತೀರಿ, ನಿಮ್ಮ ಸೌಂದರ್ಯ ಹೊರಟೋಯ್ತು.
ಒಂದು ಗುಳ್ಳೆ ಮುಗಿದ ಮೇಲೆ ಎದುರೋಯ್ತು ಸೌಂದರ್ಯ. ಯಾರ ಕೈಯಲ್ಲಿದೆ ಸೌಂದರ್ಯ? ಏನ್ ನೀವು ಸೌಂದರ್ಯ ತಗೊಂಡ್ರ? ಸೃಷ್ಟಿಯಲ್ಲಿ ನೀವು ಸುಂದರವಾಗಿ ಹುಟ್ಟಿದ್ದೀರಿ. ಆ ಸೌಂದರ್ಯಕ್ಕೆ, ಆ ಶಕ್ತಿಗೆ ನೀವು ಕೃತಜ್ಞರಾಗಿರಬೇಕು. ಭಗವದ್ಗೀತೆ ಇದೆ ರೀ, ಸಾವಿರಾರು ವರ್ಷದಿಂದ ಭಗವದ್ಗೀತೆ ಇದೆ. ನನಗಿದೆಯಾ ಭಗವದ್ಗೀತೆ? ಭಗವದ್ಗೀತೆ ಇದೆ. ನಾನು 25 ವರ್ಷಗಳ ಹಿಂದೆ ಓದೋಕೆ ಶುರು ಮಾಡಿದೆ. ನನಗೆ ಅದು ಆಕರ್ಷಣೆ ಅನ್ನಿಸ್ತು. ಓದಿದ್ದು ಅರ್ಥವಾಯಿತು, ಅರ್ಥವಾಗಿದ್ದು ತಪಸ್ಸಾಯಿತು. ಇಲ್ಲಿ ತನಕ ನಾನು ತುಂಬಾ ಕಡಿಮೆ 10,000 ಬಾರಿ ಓದಿದ್ದೇನೆ. ಇದು ಯಾವುದೂ ನನ್ನ ಹೆಗ್ಗಳಿಕೆ ಅಲ್ಲ. ನನಗೆ ಅರ್ಥ ಆಗ್ಬೇಕಾಯ್ತು, ಭಗವದ್ಗೀತೆ ಸಿಗಬೇಕಾಯಿತು, ನನ್ನನ್ನು ಆಕರ್ಷಣೆ ಆಗ್ಬೇಕಾಯ್ತು, ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಯ್ತು, ನೀವು ನನ್ನ ಕರೆದು ಉಪನ್ಯಾಸ ಕೊಡಿಸ್ಬೇಕಾಯ್ತು. ಇದು ಯಾವುದೂ ನಂದಲ್ಲ ಅಲ್ವೇನ್ರಿ? ಇದೆಲ್ಲವೂ ತನ್ನಿಂದ ತಾನೇ ಆಗುತ್ತಿರುವಾಗ ನಾನು ಭಗವದ್ಗೀತೆ ಉಪನ್ಯಾಸ ಕೊಟ್ಟೆ ಅಂದ್ರೆ ಅರ್ಥ ಇದೆಯೇನ್ರಿ? ಏನಾದ್ರು ನನಗೆ ಸಿಗಬಹುದಾದ ಅವಕಾಶ ಸಿಕ್ಕಾಗ ನಾನು ಮಾತನಾಡಲಿಕ್ಕೆ ಆ ಭಗವದ್ಗೀತೆ ಕೊಡತಕ್ಕಂಥ ಆದೇಶ, ಅದು ಎಷ್ಟೋ ಸಂದರ್ಭಗಳಲ್ಲಿ ನಾನೇನೋ ಮಾತಾಡ್ಬೇಕು ಅಂತ ಬರ್ತೀನಿ, ಇಲ್ಲಿ ಇನ್ನೇನೋ ಮಾತಾಡ್ತೀನಿ. ನಂದಲ್ಲ ಅದು ಯಾವುದೋ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಒಬ್ಬ ವ್ಯಕ್ತಿ ಸ್ವಲ್ಪ ತಲೆ ಬೆಳ್ಳಗಾಗ್ತಿದ್ದಾಗ ಇದು ಅರ್ಥ ಆಗುತ್ತೆ, ಆಗಬೇಕು. ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವರು ನಿಧಾನವಾಗಿ. ಹಾಗೆ ನಿಮಗೆ ಅರ್ಥವಾದಾಗ ನೀವು ಅಮಾನಿತ್ವ ಅನ್ನತಕ್ಕಂಥ ಸ್ಥಿತಿಯಲ್ಲಿ ಇರುತ್ತೀರಿ. ಅಮಾನಿತ್ವಂ, ಅದಂಭಿತ್ವಂ. ನಿಮ್ಮಲ್ಲಿ ದಂಭಾಚಾರ ಇರೋದಿಲ್ಲ, ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಜ್ಞಾನ ಅನ್ನತಕ್ಕಂಥದ್ದು ದೊಡ್ಡ ಸಾಗರ. ನೂರಾರು ಶಾಖೆಗಳಿವೆ, ನೂರಾರು ಶಾಖೆ. ಯಾವುದೋ ಒಂದು ಶಾಖೆ ನಾನು ಸಾಹಿತ್ಯ ಅಂತ ಹೇಳ್ಕೊಂಡಿದ್ದೆ. ಆ ಸಾಹಿತ್ಯದಲ್ಲಿ ಬೇಕಾದಷ್ಟು ಪ್ರಕಾರಗಳಿವೆ. ಅದರೊಳಗೆ ಯಾವುದೋ ಭಗವದ್ಗೀತೆನೋ ರಾಮಾಯಣ 2-3 ಕೃತಿಗಳು ಇಟ್ಕೊಂಡಿದ್ದೇನೆ. ಅದಕ್ಕೆ ಜಂಬಾಲ ನನಗೆ ತಿಳಿದಿರುವುದು ಅತ್ಯಂತ ಬರೀ ತುಟಿನಲ್ಲಿ ವೇದಿಕೆಯಲ್ಲಿ ಹೇಳುವಾಗಬಾರದು. ನಿಜವಾಗಿಯೂ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಕೋಟಿ ಇದೀರಿ? ಅಷ್ಟೇ ಕೋಟಿಗಳು ನಿಮ್ಮಲ್ಲಿ ಇರೋದು. ಅದ್ರ 10ರಷ್ಟು ಕೋಟಿ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಶ್ರೀಮಂತರ ನೀವು? ಎಷ್ಟಿದೆ ಶ್ರೀಮಂತಿಗೆ ನಿಮಗೆ? ಯಾವ ಮಹಾ ಶ್ರೀಮಂತರು ನೀವು? ಏನೊಂದು 2,000 ಪೆಟ್ರೋಲ್ ಬಂಕ್ ಇದ್ದೀರಿ ನಿಮ್ಮ ಹತ್ರ? ಅಂಥದ್ದು ಇದೇ ಬೇಕಾದಷ್ಟು ನನ್ನ ಹತ್ರ ಇದೆ. ನನ್ನಲ್ಲಿ ಶ್ರೀಮಂತಿಕೆ ಇದ್ದರೆ ಅದು ಇದೆಯಪ್ಪ, ಏನೋ ಕೊಟ್ಟಿದ್ದಾನೆ, ಇದೆ. ಇದರ 10ರಷ್ಟು 100ರಷ್ಟು ಇರೋರಿದ್ದಾರೆ ಅಂತ ನಾನು ತಿಳಿದುಕೊಂಡಾಗ ನಾನು ದಂಭಾಚಾರವನ್ನು ಮಾಡಲು ಹೋಗುವುದಿಲ್ಲ. ಅಹಿಂಸಾ, 3ನೇ ಹಿಂಸೆಯನ್ನು ಮಾಡು. ಹಿಂಸೆಯಲ್ಲಿ 2 ತರಹ ಇದೆ. ಒಂದು ದೈಹಿಕ ಹಿಂಸೆ, ಇನ್ನೊಂದು ಮಾನಸಿಕ ಹಿಂಸೆ. ಹಿಡ್ಕೊಂಡು ಹೊಡೆಯೋದು, ಅದನ್ನು ನಿಗ್ರಹಿಸಬಹುದು. ಚುಚ್ಚಿ ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಬೈಯುವುದು, ಇದು ಮಹಾ ತೀವ್ರವಾದ ಹಿಂಸೆ. ಆ ಹಿಂಸೆಯನ್ನು ಮಾಡಬಾರದು. ಜ್ಞಾನಿಯಾಗಿರುವ ಲಕ್ಷಣ ಹೇಳ್ತಾ ಇದ್ದಾನೆ ಕೃಷ್ಣ. ಇಂಥವನು ಜ್ಞಾನಿ ಕಣಯ್ಯ ಅಂತ ಹೇಳ್ತಾ ಇದ್ದಾನೆ. ನಾವು ಜ್ಞಾನಿಗಳಾಗಬೇಕಿದ್ರೆ ಅದನ್ನ ಅನುಸರಿಸಬೇಕು ಅಂತ ಈ ಅಂಶಗಳು ಒಂದು ಉಪನ್ಯಾಸದಲ್ಲಿ ಕೃಷ್ಣ ಹೇಳ್ತಿದ್ದಾಗೆ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಚೆನ್ನಾಗಿ ಗೊತ್ತಿದೆ ನಮಗೆ. ಆದರೆ ಆ ಕಡೆ ಪ್ರಯತ್ನ ಪಡಬೇಕು. ನಾವು ಅಹಂಕಾರ ಪಡೋದು ನಿಲ್ಲಿಸೋ ಪ್ರಯತ್ನ ಪಡೋದು, ತಕ್ಷಣ ನಿಲ್ಲಿಸೋಕ್ಕಾಗಲ್ಲ. ಪ್ರಯತ್ನ ಪಟ್ರೆ ಇನ್ನೊಂದು ವರ್ಷದಷ್ಟೊತ್ತು ಸ್ವಲ್ಪ ಬೆಳೆಯಬಹುದು. ಕ್ಷಾಂತಿ 4ನೇ, ಕ್ಷಮಿಸುವುದು. ಯಾರೋ ಏನೋ ನಮಗೆ ತಪ್ಪು ಮಾಡ್ತಾರೆ, ಯಾರಿಂದ ಏನೋ ನಮಗೆ ನೋವಾಗುತ್ತೆ, ಯಾರಿಂದ ಏನೋ ಬೇಜಾರಾಗುತ್ತೆ, ಕ್ಷಾಂತಿ, ಅವರನ್ನು ಕ್ಷಮಿಸುವ ಗುಣ ಬರಬೇಕು. ಯಾಕೆ ಅಂದ್ರೆ ಶ್ರೀರಾಮನ ಮಾತು ನಕಶ್ಚಿನ್ನಾಪರಾಧ್ಯತಿ. ಲಕ್ಷ್ಮಣನಿಗೆ ಹೇಳ್ತಾರೆ, ಅಯ್ಯ ಲಕ್ಷ್ಮಣ ಸಿಟ್ಟು ಮಾಡ್ಕೋಬೇಡ, ನಕಶ್ಚಿನ್ನಾಪರಾಧ್ಯತಿ, ಈ ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರುವವರು ಯಾರು?
ನಮ್ಮ ಕಣ್ಣು ಮುಂದೆ ನೀವು ಮಾಡ್ತಾ ಇರೋ ತಪ್ಪು ಕಾಣುತ್ತೆ, ನಾನು ಮಾಡೋ ತಪ್ಪು ಇನ್ಯಾರಿಗೋ ಕಾಣುತ್ತೆ. ಆದ್ದರಿಂದ ನಾನು ಕ್ಷಮಿಸುವ ಗುಣವನ್ನು ರೂಢಿಸಿಕೊಳ್ಳಬೇಕು. ಆರ್ಜವ ಮುಂದಿನ ಅಂದ್ರೆ ಸರಳವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸರಳವಾಗಿ ಇರಲಿಕ್ಕೆ, ನೀವು ಸರಳವಾಗಿದ್ರೆ ಏನಾಗುತ್ತೆ ಅಂದ್ರೆ, ಸರಳವಾಗಿ ಇರದೇ ಇದ್ದ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ. ನೀವು ಬಹಳ ಜೋರಾಗಿ, ಬಹಳ ಬಿಗಿಯಾಗಿ, ಬಹಳ ಗಡಿಗೆಯಾಗಿ ಹೇಗೋ ಇರ್ತೀರಿ ಅಂತ ಇಟ್ಕೊಳ್ಳಿ. ಜೋರಾಗಿ ಇರ್ತೀರಿ ಅಂತ ಇಟ್ಕೊಳ್ಳಿ. ಯಾರ ಮಾತು ಕೇಳಲ್ಲ, ಎಲ್ಲರ ಮೇಲೂ ದರ್ಪ ತೋರಿಸ್ತೀರಿ, ಇರ್ತೀರಿ. ಎಷ್ಟು ದಿವಸ ಇರ್ತೀರಿ? ವಯಸ್ಸಾಗತ್ತ, ನಿಮ್ಮ ಮಕ್ಕಳು ಪ್ರವೃದ್ಧರಾಗ್ತಾರ, ನಿಮ್ಮ ಮಕ್ಕಳೇ ನಿಮ್ಮ ಮಾತು ಕೇಳಲ್ರಿ. ಯಾರ ಮೇಲೆ ದರ್ಪ ತೋರಿಸ್ತೀರಿ ನೀವು? ಮುದುಕನಾದ ಮೇಲೆ ಮೆತ್ತಗಾಗೋದ್ರ ಬದಲು ಯೌವನ ಇದ್ದಾಗ ಸ್ವಲ್ಪ ನಗುತ್ತಾ ಚೆನ್ನಾಗಿ ಸರಳವಾಗಿ ಬದುಕಿ. ಶ್ರೀರಾಮರ ಪಟ್ಟಿ ಕೊಡ್ತಾರೆ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ. ಹಾಗೆ ಪಟ್ಟಿ ಕೊಡ್ತಾ ಒಂದೆರಡು ಪದಗಳನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿ. ಮೃದು ಪೂರ್ವಂಚ ಭಾಷತೆ ಅಂತ ಹೇಳ್ತಾರೆ. ಸ್ವಲ್ಪ ಚೆನ್ನಾಗಿದ್ದೀರಾ? ಶ್ರೀರಾಮರು ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಅಂತ ಮಂಗಳಾಷ್ಟಕ. ಆದ್ರೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾರೋ ಕಳಿಸಿದ್ದೀನಪ್ಪ, ಚೆನ್ನಾಗಿದ್ದೀನಪ್ಪ, ಅಪ್ಪ ಅಮ್ಮ ಚೆನ್ನಾಗಿದ್ದೀರಯ್ಯ. ಶ್ರೀರಾಮರು ನಿಂತು ಮಾತಾಡಿಸ್ತಾ ಇದ್ರಿ, ಪೂರ್ವಭಾಷಿ ಅಂತ ಕರೀತಾರೆ ಅದನ್ನ. ಮೊದಲು ನಾವೇ ಮಾತಾಡಿಸಿ ಅವ್ರು ಮಾತಾಡಿ ನೋಡೋಣ ಅಂತ ಕಾಯ್ಬೇಕಾಗಿಲ್ಲ. ಆರ್ಜವ ಅಂದ್ರೆ ಅದು. ಮತ್ತೆ ಮತ್ತೆ ಇದೆಲ್ಲ ಬರೀ ಬಾಯದಲ್ಲಿ ಹೇಳ್ತಕ್ಕಂಥದ್ದಲ್ಲ, ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬಿಡಬೇಕು. ಕ್ಷಾಂತಿರಾರ್ಜವಂ ಇಂದ್ರಿಯಾರ್ಥೇಷು ವೈರಾಗ್ಯಂ. ಜ್ಞಾನಿಯ ಲಕ್ಷಣಗಳ ಪಟ್ಟಿ ಕೊಡ್ತಾ ಹೇಳ್ತಾ ಇದ್ದಾರೆ. ಇಂದ್ರಿಯಾರ್ಥೇಷು ವೈರಾಗ್ಯ. ನಮಗೆಲ್ಲರಿಗೂ ಇಷ್ಟ ಇದೆ, ನಮ್ಮ ಇಂದ್ರಿಯಗಳು ಏನೇನನ್ನು ಬಯಸುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಮ. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಬಯಸತಕ್ಕಂಥದ್ದು, ಸೇರತಕ್ಕಂಥದ್ದು ಸಹಜ ಪ್ರಕ್ರಿಯೆ, ಪ್ರವೃತ್ತಿ. ಆದರೆ ಒಂದು ಗಂಡು, ಇದು ಶ್ರೀರಾಮರ ಮತ, ಒಂದು ಗಂಡು ಒಂದು ಹೆಣ್ಣನ್ನು ಅನುಭವಿಸುವುದು ಧರ್ಮ, ಒಂದರ ನಂತರ ಇನ್ನೊಂದನ್ನು ಅನುಭವಿಸುವುದು ಅಧರ್ಮ. ಇಂದ್ರಿಯಗಳು ಏನನ್ನು ಬಯಸುತ್ತಲ್ಲ, ಇದು ಬಹಳ ಪ್ರಧಾನವಾದ ಹೇಳಿದ್ ನಾನು. ಇಂದ್ರಿಯಗಳು ಬಯಸಿದ್ದನ್ನ ನಾವು ಎಷ್ಟು ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಷ್ಟು ಕೊಡಬೇಕು. ಅದು ಬಿಡಿ, ಊಟ. ನಂಗೆ ಸಕ್ಕರೆ ಕಾಯಿಲೆ ಇದೆ, ಸಕ್ಕರೆ ನನಗೆ ತುಂಬಾ ಇಷ್ಟ. ದರಿದ್ರ ಸಕ್ಕರೆ ಕಾಯಿಲೆಯವರು ಎಲ್ರಿಗೂ ಸಿಹಿ ಬಹಳ ಇಷ್ಟ. ಆದರೆ ನಾವು ಸಿಹಿಯನ್ನು ತಿನ್ನಬಾರದು. ಇಂದ್ರಿಯಾರ್ಥೇಷು ವೈರಾಗ್ಯಂ. ನಾನು, ನನಗೆ ಒಂದು ಕಡುಬು ಕೊಟ್ರೆ ಅರ್ಧ ಕಡುಬು ಸಾಕು ಅನ್ನಬೇಕು. ಮೂರನೇ ಕಡುಬು ತಿಂತ ಕೂತ್ಕೋಬಾರ್ದು. ನಾಲ್ಕನೇ ಕಡುಬು ತಿಂದ್ರೆ ಸಕ್ಕರೆ ಜಾಸ್ತಿ ಆಗುತ್ತೆ. ಸಕ್ಕರೆ ಜಾಸ್ತಿ ಆದ್ರೆ ಸಮಸ್ಯೆ ನನಗೆ ಆಗುತ್ತೆ. ಹೀಗಾಗಿ ನಾನು ನನ್ನ ಇಂದ್ರಿಯ, ನಾಲಗೆ ಎನ್ನತಕ್ಕಂತಹ ಇಂದ್ರಿಯ ಬಯಸತಕ್ಕದ್ದನ್ನ ನಿಗ್ರಹಿಸಬೇಕು. ವೈರಾಗ್ಯ ಅಂತಾರೆ. ರಾಗ ಅಂದ್ರೆ ಇಷ್ಟಪಡುವುದು, ವೈರಾಗ್ಯ ವಿರಾಗ ಅಂದ್ರೆ ಇಷ್ಟಪಡದೇ ಇರು. ಅದನ್ನ ನನ್ನ ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು. ಇಂದ್ರಿಯಾರ್ಥೇಷು ವೈರಾಗ್ಯಂ. ಅನಹಂಕಾರ, ಇದೆಲ್ಲ ದೊಡ್ಡ ದೊಡ್ಡ ವಿಷಯ, ವಿಸ್ತಾರವಾಗಿ ಮಾತಾಡಬೇಕು. ನಮ್ಮ ಕಾಲ ಇಲ್ಲ ಅಂತ ನೋಡ್ತಾ ಇದ್ದೀವಿ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರಮೇವ. ಅಹಂಕಾರ ಎಲ್ಲ ಇದೆ ರೀ, ಎಲ್ಲರಿಗೂ ಅಹಂಕಾರ ಉಂಟು. ಅಹಂಕಾರ ಬೇರೆ, ಆತ್ಮಾಭಿಮಾನ ಬೇರೆ, ದುರಹಂಕಾರ ಬೇರೆ. ಅಹಂಕಾರ ಆತ್ಮಾಭಿಮಾನದ ಮಟ್ಟದಲ್ಲಿ ನಮ್ಮಲ್ಲಿರಬೇಕು. ಇವಾಗ ನನಗೆ ಉಪನ್ಯಾಸ ಕೊಡ್ತೇನೆ, ಅವನು ನಾನು ಉಪನ್ಯಾಸ ಕೊಡ್ತೀನಿ. ಉಪನ್ಯಾಸ ಕೊಡುತ್ತೇನೆ ಎನ್ನುವ ನಂಬಿಕೆ ನನಗೆ ನನ್ನಲ್ಲಿ ಇರಬೇಕು. ಅದು ಸಾತ್ವಿಕ ಅಹಂಕಾರ.
ಆದರೆ ನನ್ ಬಿಟ್ರೆ ನಿಲ್ಲ ಕಡೆಯ ಅನ್ನೋ ದುರಹಂಕಾರ. ನಾನೇ ಉಪನ್ಯಾಸಕ, ದುರಹಂಕಾರ. ಕೃಷ್ಣ ಹೇಳ್ತಾ ಇದ್ದೇನೆ ಅನಹಂಕಾರ ಅಲ್ಲಿ ಅಹಂಕಾರ ಕಿತ್ತಾಕ್ಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಮತ್ತೆ ನೀವು ದುಃಖವನ್ನು ಹುಡುಕಬೇಕು.